ಗೌರವಪೂರ್ವಕ ಒಂದು ಸನ್ಮಾನ ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಮುಂದಾಗ್ತಾ ಇದ್ದೇವೆ. ಈ ಭಾಗದಲ್ಲಿ ಇರುವಂತಹ ಅದೆಷ್ಟೋ ಮಂದಿಯ ಆರೋಗ್ಯವನ್ನ ಕಾಪಾಡಿದಂತಹ ಪ್ರಮುಖ ಸಂಸ್ಥೆ ಯಾನಪೋಯ ವಿಶ್ವವಿದ್ಯಾನಿಲಯ, ಇದರ ಡಾಕ್ಟರ್ ವೈ ಅಬ್ದುಲ್ಲಾ ಕುಂಞಿ ಹಾಜಿ ಅವರನ್ನ ಈ ಒಂದು ವೇದಿಕೆಯಲ್ಲಿ ಗೌರವದಿಂದ ಗುರುತಿಸುವಂತಹ ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. This life is short, the vanities of the world are transient, but they alone live. Who live for others, the rest are dead and alive. ಕೆಲವು ದಿನಗಳ ಬಾಳುವೆ ಇದು ಈ ಜನ್ಮ, ಜಗತ್ತಿನ ಸುಖ ಭೋಗಗಳೆಲ್ಲವೂ ಕ್ಷಣಿಕ. ಯಾರು ಪರರ ಹಿತಕ್ಕಾಗಿ ಬದುಕುತ್ತಾರೋ ಅವರೇ ಬದುಕಿರುವರು, ಉಳಿದವರೆಲ್ಲರೂ ಜೀವೋತ್ಸವಗಳು ಎನ್ನುವ ಸ್ವಾಮಿ ವಿವೇಕಾನಂದರ ಮಾತಿನಂತೆ ಯಾನಪೋಯ ಅಬ್ದುಲ್ಲಾ ಕುಂಞಿ ಹಾಜಿ ಅವರ ಸಾಧನೆ ನಿಜಕ್ಕೂ ಕೂಡ ಪ್ರಶಂಸನೀಯ. ಆರೋಗ್ಯ ಇಲ್ಲದಂತಹ ಅದೆಷ್ಟೋ ಕುಟುಂಬಗಳಿಗೆ ಇವತ್ತು ಆರೋಗ್ಯ ಭಾಗ್ಯವನ್ನು ಒದಗಿಸಿದಂತಹ ಸನ್ಮಾನ ಶ್ರೀಯುತ ಡಾಕ್ಟರ್ ವೈ ಅಬ್ದುಲ್ಲಾ ಕುಂಞಿ ಹಾಜಿ ಅವರನ್ನ ಯುಟಿ ಖಾದರ್ ಅವರು, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲರೂ ಕೂಡ ಗೌರವದಿಂದ ಗುರುತಿಸುವಂತಹ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. ಯುಟಿ ಖಾದರ್ ಅವರು ಗೌರವದ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಇದೀಗ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಹೂಗುಚ್ಛವನ್ನು ನೀಡಿ ಗೌರವದಿಂದ ಗುರುತಿಸುವಂತಹ ಒಂದು ಅಮೋಘ ಕ್ಷಣಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. ಯಾನಪೋಯ ಅಬ್ದುಲ್ಲಾ ಕುಂಞಿ ಹಾಜಿ ಅವರಿಗೆ ಮತ್ತಷ್ಟು ಸೇವೆಯನ್ನ ಮಾಡುವಂತೆ ಸರ್ವಶಕ್ತನು ಭಗವಂತನು ಅನುಗ್ರಹಿಸಲಿ ಎಂಬುದನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ನೆನಪಿಸ್ತಾ ಇದ್ದೇವೆ. ನಮ್ಮ ದೈನಂದಿನ ಕಾರ್ಯಗಳು ವೃತ್ತಿಪರ ಜವಾಬ್ದಾರಿಗಳನ್ನು ಎಡೆಬಿಡದೆ ಉತ್ಸಾಹದಿಂದ ಮಾಡಲು ನಮಗೆ ದೇಹದ ಆರೋಗ್ಯವೇ ಬಂಡವಾಳ. ನಿಜಕ್ಕೂ ಕೂಡ ಯಾನಪೋಯ ಅಬ್ದುಲ್ಲಾ ಕುಂಞಿ ಹಾಜಿ ಅವರಿಗೆ ಮತ್ತಷ್ಟು ಸೇವೆಯನ್ನ ಮಾಡುವಂತಹ ಅವಕಾಶ ಒದಗಿ ಬರಲಿ ಎಂಬುದನ್ನ ನೆನಪಿಸ್ತಾ ಇದ್ದೇವೆ. ಇದೀಗ 6 ಕೋಟಿ ಕನ್ನಡಿಗರ ಮನಗೆದ್ದಿದೆ.